ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ಗಿಡದ ಹತ್ರ ಕರ್ಕೊಂಡು ಬಂದಿದ್ದೀನಿ. ನೋಡಿ ಇದು ಗಿಡ ಯಾವುದು ನೋಡಿ ಅಂತೆ. ನಿಮಗೆ ಇದರ ಪರಿಚಯ ಇದೆಯಾ? ನೋಡಿ, ಇದು ಶಂಖಪುಷ್ಪದ ಗಿಡ. ಇದು ಒಳ್ಳೆ ಒಂದು ಔಷಧಿಯ ಗಿಡ. ಇದರಲ್ಲಿ ಇದು ಯಾವುದಕ್ಕೆ ಎಲ್ಲ ಆಗ್ತದೆ ಅಂದರೆ ತುಂಬ ಔಷಧಿಗಳಿಗೆಲ್ಲ ಆಗ್ತದೆ. ಆದರೆ ನಾನು ಇದರ ಬಗ್ಗೆ ಏನು ಹೇಳಲಿಕ್ಕೆ ನಿಮಗೆ ಹೊರಟಿದ್ದೇನೆಂದರೆ, ಈಗ ಜ್ವರ ಬರ್ತದೆ, ಜನಗಳಿಗೆ ಜ್ವರ ಬರ್ತದೆ. ಜ್ವರ ಬಂದರೆ ಔಷಧಿ ತರ್ತೀವಿ ನಾವು. ಔಷಧಿ ತಂದರೆ ಒಮ್ಮೆ ಬಿಡ್ತದೆ, ಮತ್ತೊಮ್ಮೆ ಬರ್ತದೆ, ಒಮ್ಮೆ ಬಿಡ್ತದೆ, ಒಮ್ಮೆ ಬರ್ತದೆ. ಹಾಗೆ ಅದು ಮಧ್ಯಾಹ್ನ ಮೇಲೆ ಯಾವಾಗಲೂ ಬರ್ತಾ ಇರುತ್ತೆ. ಅದಕ್ಕೆ ನಾವು ಅಂಥವರಿಗೆ ಈ ಗಿಡ ನೋಡಿ, ಈ ಗಿಡ ಇದು ಶಂಖಪುಷ್ಪದ ಗಿಡ. ಇದರ ಬಳ್ಳಿ ಸಮೇತ ಅಂದರೆ ಬೇರು, ಗಿಡ, ಹೂವು ಇದೆಲ್ಲ ಔಷಧಿಯ ಗುಣವುಳ್ಳ ಗಿಡ. ಇದರಲ್ಲಿ ನಾವು ಎಲ್ಲ ಒಂದು ಗಿಡನ ತೆಗೆದು ಬೇರು ಸಮೇತ ತೊಳೆದು ಕಟ್ ಮಾಡಿ ಅದನ್ನು ಕಷಾಯ ಮಾಡಬೇಕು. ಕಷಾಯ ಮಾಡಿ ತುಂಬ ದಿನಗಳ ಕಾಲ ಕೊಡುವ ಅಗತ್ಯ ಇಲ್ಲ. ಒಂದು ಸಲ ಕೊಟ್ಟರೆ ಸಾಕು. ಒಂದು ಅರ್ಧ ಲೋಟ ಒಂದು ಸಲ ಕೊಟ್ಟರೆ ಸಾಕು. ಅವರ ಜ್ವರ ಕಡಿಮೆ ಆಗುತ್ತೆ. ಮತ್ತೇನು ಕಡಿಮೆ ಆಗಲಿಲ್ಲ ಅಂತಿದ್ದರೆ ಒಂದು ದಿನ ಬಿಟ್ಟು ಮತ್ತೊಂದು ದಿನ ಅರ್ಧ ಲೋಟ ಕೊಡಬೇಕು. ಅಷ್ಟು ಕೊಟ್ಟರೆ ಆ ಜ್ವರ ಮತ್ತೆ ಬರೋದಿಲ್ಲ. ಅಂದರೆ ಬಿಟ್ಟು ಬರುವಂಥ ಜ್ವರ ಬರೋದಿಲ್ಲ. ಮತ್ತು ಮಾಮೂಲಿ ಜ್ವರ ಬಂದು ಹೋಗ್ತದೆ, ಅದಕ್ಕೆ ಮದ್ದು ತರ್ತೇವೆ, ಗುಣ ಆಗ್ತದೆ, ಎಲ್ಲ ಆಗ್ತದೆ. ಆದರೆ ಇದು ಹಾಗೆ ಯಾವಾಗಲೂ ಬರ್ತಾ ಇರುವಂಥ ಜ್ವರಗಳು ಇದು ಗುಣ ಆಗುತ್ತೆ. ಅದಕ್ಕೆ ನಾವೀಗ ಏನು ಮಾಡೋಣ ಅಂದರೆ, ಮತ್ತು ಇದು ಮೆಮೊರಿ ಪವರಿಗೆಲ್ಲ ತುಂಬ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಕಷಾಯ ಮಾಡ್ತೇನೆ. ನಮಗೆ ನಾರ್ಮಲ್ ಇರುವವರಿಗೆ ಕೂಡ ಇದನ್ನು ನಾವು ಕಷಾಯ ಕುಡಿಬೋದು. ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ. ನಾನಿವತ್ತು ಬೇರು ತೆಗಿತಿಲ್ಲ. ಇವತ್ತು ನಮಗೆ ಬರೀ ಸ್ವಲ್ಪ ಬಳ್ಳಿ ಸಾಕು ಅಷ್ಟೇ. ಸ್ವಲ್ಪ ಬಳ್ಳಿನ ತೆಗೆದು ನಾವು ಕಷಾಯ ಮಾಡಿಕೊಳ್ಳೋಣ. ನೋಡಿ, ಇಷ್ಟು ಸಾಕು. ಈಗ ಇಷ್ಟೇ ಸಾಕು. ಇದನ್ನು ನಾವೊಂದು ಕಷಾಯ ಮಾಡಿಕೊಳ್ಳೋಣ. ಇದು ಓದುವ ಮಕ್ಕಳಿಗೆ, ಮತ್ತು ಜ್ವರ ಬರುವವರಿಗೆ, ಮತ್ತು ಬಿಟ್ಟು ತಲೆನೋವಾಗುವವರಿಗೆ ಎಲ್ಲದಕ್ಕೂ ಒಳ್ಳೆಯದು. ನಾನು ಹೇಳಿದಂಥ ಜ್ವರಕ್ಕೆ ಮಾತ್ರ ಬೇರು ಸಮೇತ ಹಾಕ್ಕೊಳ್ಬೇಕು. ಇದು ನಮಗೆ ಮಾಮೂಲಿದ್ದವರಿಗೆ ಮಾತ್ರ. ನೋಡಿ, 2 ಲೋಟ ನೀರು ಹಾಕ್ಕೊಳ್ತೇನೆ. ಎರಡು ಲೋಟ ನೀರಿಗೆ ನಾನು ಒಂದು ಹೂವು ಹಾಕ್ಕೊಂಡಿದ್ದೇನೆ. ಮತ್ತು ಇಷ್ಟು ಬಳ್ಳಿ, ಇದನ್ನು ಸಣ್ಣ ಜಜ್ಜಿದ್ರೂ ಆಗ್ತದೆ. ನಾನೀಗ ಜಜ್ತಾ ಇಲ್ಲ, ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ. ಮತ್ತು ಜೀರಿಗೆ 1 ಸ್ಪೂನು ಜೀರಿಗೆ ಹಾಕ್ಕೊಳ್ತಿದ್ದೇನೆ. 1 ಚಿಟಿಕೆ ಅಷ್ಟು ಅರಶಿನ ಹಾಕ್ಕೊಳ್ತಿದ್ದೇನೆ. ಇದನ್ನೀಗ ಬೇಯಿಸ್ಕೊಳ್ಳೋಣ. ನೋಡಿ, ಇದು ಈ ರೀತಿ ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಿಸ್ಕೊಂಡು ನಾವು ನಾರ್ಮಲ್ ಇರುವವರು ಇದಕ್ಕಿಂತ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ತಗೊಳ್ಬೋದು. ಎಷ್ಟು ತೋರಿಸ್ತೇನೆ. ಸೋಸ್ಕೊಳ್ಬೇಕು. ನೋಡಿ, ಒಬ್ಬರಿಗೆ ಇಷ್ಟು ಸಾಕು. ಇಷ್ಟು ಈಗ ನಾವು ದೊಡ್ಡ ಲೋಟದಲ್ಲಿ 2 ಲೋಟ ಇಟ್ಕೊಂಡಿದ್ದೇವೆ. ಇದು ನಾವು 5 ಜನ ಕುಡಿಬೋದು. ಇಷ್ಟು 2 ಸ್ಪೂನಷ್ಟು 5 ಜನ ಕುಡಿಬೋದು.
ಅಂದರೆ ನಾನು ಆಗ ಹೇಳಿದ ಹಾಗೆ ಜ್ವರ ಇರುವವರಿಗೆ, ಜ್ವರ ಬಿಟ್ಟು ಬಿಟ್ಟು ಜ್ವರ ಆಗ ಹೇಳಿದೆಲ್ಲ ನಾನು, ಹಾಗೆ ಜ್ವರ ಬರುವವರಿಗೆ ಸಾಧಾರಣ ಒಂದು ಅರ್ಧ ಲೋಟದಷ್ಟು ಇಷ್ಟು ಸಾಕು. ಒಬ್ಬರಿಗೆ ಜ್ವರ ಬರುವವರಿಗೆ ಕೊಡೋದಾದರೆ, ಬಿಟ್ಟು ಬಿಟ್ಟು ದಿನ ಜ್ವರ ಬರ್ತಾ ಇರ್ತದೆ, ಯಾವ ರೀತಿ ಮಾಡಿದರೂ ಜ್ವರ ಬಿಡುವುದಿಲ್ಲ ಅಂಥವರಿಗೆ ಇಷ್ಟು ಸಂಜೆ ಹೊತ್ತಿಗೆ ಕೊಡ್ಬೋದು. ಇಷ್ಟು ಕೊಡಬೇಕು, ಭಯ ಪಡುವ ಅಗತ್ಯ ಇಲ್ಲ, ಕೊಡಬಹುದು. ಇದು ನಾನು ಮಾಡಿ ನೋಡಿ ನಿಮಗೆ ಹೇಳ್ತಾ ಇರೋದು. ಇದನ್ನು ನಮ್ಮ ಮನೆಯಲ್ಲಿ ಕೂಡ ಒಬ್ಬರಿಗೆ ಜ್ವರ ಯಾವಾಗಲೂ ನೋಡಿದರೂ ಜ್ವರ ಬರ್ತಾಯಿತ್ತು. ಅದಕ್ಕೆ ನಾನು ಇದನ್ನು ಪ್ರಯೋಗ ಮಾಡಿ ನೋಡಿ ಆದಮೇಲೆ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಇದು 2 ಸಲ ಕೊಟ್ಟಿದ್ದೀನಿ ನಾನು. ಅಂದರೆ ಒಂದು ಸಲ ತುಂಬ ಜ್ವರ ಬರ್ತಾಯಿತ್ತು, ಒಂದು ವಾರ ಕಟ್ಟಲೆ ನಮಗೆ ಜ್ವರ ಬಿಡದಿದ್ದಾಗ, ಮತ್ತು ಸಂಜೆ ಸಂಜೆ ಬರ್ತಾಯಿತ್ತು. ನಾನು ಮದ್ದು ತಂದಿದ್ದೇನೆ, ಔಷಧಿ ತಂದಿದ್ದೇನೆ. ಔಷಧಿ ತಂದು ಗುಣ ಆಗದಿದ್ದಾಗ ಮತ್ತೆ ಅಂದರೆ ಜ್ವರ ಗುಣ ಆಗ್ತದೆ, ಸಂಜೆ ಹೊತ್ತು ಮತ್ತೆ ಬರ್ತದೆ. ಹಾಗಿರುವಾಗ ನಾನು ಸಂಜೆವರೆಗೆ ಒಂದು ದಿನ ಮಾಡಿ ಕೊಟ್ಟೆ. ಒಂದು ದಿನ ಮಾಡಿ ಕೊಟ್ಟ ಮೇಲೆ ಸ್ವಲ್ಪ ಕಡಿಮೆ ಆಯಿತು. ಮತ್ತು ಮರುದಿನ ಅಲ್ಲ, ಅದರ ಮರುದಿನ ಮತ್ತೆ ಒಂದು ಸ್ವಲ್ಪ ಜ್ವರ ಬಂತು. ಆಗ ಇನ್ನೊಮ್ಮೆ ಕೊಟ್ಟೆ, ಅದು ಬಿಟ್ಟಿದೆ ಜ್ವರ. ಹಾಗೆ ನಿಮಗೇನು ಹೇಳೋದು, ಜ್ವರ ಬಿಟ್ಟು ಬಿಟ್ಟು ಜ್ವರ ಬರುವವರು ಯಾರಾದರೂ, ಅಂದರೆ ಸಣ್ಣ ಮಕ್ಕಳಿಗಾದರೂ ನೀವು, ಸಣ್ಣ ಮಕ್ಕಳಿಗೆ ಡಾಕ್ಟರ್ ಔಷಧಿ ತರುವುದೇ ಒಳ್ಳೆಯದು. ಒಂದು 4 ವರ್ಷದ ಮೇಲ್ಪಟ್ಟವರಿಗೆ ಒಂದು ಇಷ್ಟು ಸಾಕು, 1 ಸ್ಪೂನು ಸಾಕು. 4 ವರ್ಷದ ಮಕ್ಕಳಿಗೆ 1 ಸ್ಪೂನು ಸಾಕು. ಅದು ಜ್ವರ ಇಲ್ಲದಿದ್ದರೆ ನಾವು ಕುಡಿಬಹುದು, ಹಾಗೇನು ಎಫೆಕ್ಟ್ ಅಂತ ಇಲ್ಲ. ಆದರೂ ನಾವು ಒಮ್ಮೆ ಕೊಡುವಾಗ, ಮಕ್ಕಳಿಗೆಲ್ಲ ಕೊಡುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ನಾವು ಕೊಡಬೇಕಾಗ್ತದೆ. 1 ಸ್ಪೂನು ಸಾಕು. ಅದೇ 10 ವರ್ಷದ ಮಕ್ಕಳಿಗೆಲ್ಲಾದರೆ 1.5 ಸ್ಪೂನು ಸಾಕು. ನಮಗೆಲ್ಲಾದರೆ ಇದಕ್ಕಿಂತ ದೊಡ್ಡ ಸ್ಪೂನ್, ಇದರಲ್ಲಿ ಆದರೆ 4 ಸ್ಪೂನು, ಇದಕ್ಕಿಂತ ದೊಡ್ಡ ಸ್ಪೂನ್ ಆದರೆ 2 ಸ್ಪೂನು ಸಾಕು. ಇದನ್ನು ನಾವು ಕುಡಿಯೋದ್ರಿಂದ ನಮಗೆ ಆರೋಗ್ಯಕ್ಕೆಲ್ಲ ಒಳ್ಳೆಯದಾಗುತ್ತೆ. ಹಾಗೆ ಮೆಮೊರಿ ಪವರ್ ಹೆಚ್ಚಾಗುತ್ತೆ. ಜ್ವರ ಇರುವವರಿಗೆ ಇದನ್ನು ಚೆನ್ನಾಗಿ ಜಜ್ಜಿ, ಬೇರು ಸಮೇತ ಚೆನ್ನಾಗಿ ಜಜ್ಜಿ, ತುಂಬ ನೀರಿಟ್ಟು ಅದನ್ನು ಚೆನ್ನಾಗಿ ಬೇಯಿಸಬೇಕಾಗ್ತದೆ. ಹಾಗೆ ಮಾಡಿಕೊಳ್ಳಿ. ಇದರ ಪ್ರಯೋಜನವನ್ನು ಎಲ್ಲರೂ ಪಡ್ಕೊಳ್ಳಿ. ನೋಡಿ, ಮಾಡಿ, ಕುಡೀರಿ, ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೇನಾದರೂ ಹೇಳುವುದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ. ಹಾಗೆ ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.